ಮಂಗಳೂರು ನಗರದ ಪ್ರಮುಖ ಉದ್ಯಾನವನವಾದ ಕದ್ರಿ ಪಾರ್ಕ್ ಸುತ್ತಮುತ್ತ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಹೊರಭಾಗದ ಅಂಗಡಿಗಳಲ್ಲಿ ವಿವಿಧ ಮಳಿಗೆಗಳು ಕಾರ್ಯಾಚರಿಸುತ್ತಿವೆ. ವಾಹನ ನಿಲುಗಡೆ ಮಾಡುವವರಿಗೆ ಪೇ ಪಾರ್ಕಿಂಗ್ ಮಾಡಲಾಗಿದೆ. ಆದರೆ ಪಾರ್ಕ್ ಬಳಿ ಸ್ಮಾರ್ಟ್ ಸಿಟಿಯ ಮೂಲಕ ನಿರ್ಮಾಣ ಮಾಡಲಾದ ಶೌಚಾಲಯಗಳು ಇನ್ನೂ ಕಾರ್ಯಾರಂಭಗೊಂಡಿಲ್ಲ. ಮಳಿಗೆಗಳು ಆರಂಭಗೊಂಡು ಹಲವು ತಿಂಗಳು ಕಳೆದರೂ ಗ್ರಾಹಕರಿಗೆ ಉಪಯೋಗಿಸಲು ಶೌಚಾಲಯವಿಲ್ಲದಂತಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿವೆ. ಜಿಲ್ಲೆ ನೆರೆ ರಾಜ್ಯದ ಜನ ಕದ್ರಿಗೆ ಆಗಮಿಸುತ್ತಾರೆ. ಬೆಳಿಗ್ಗೆ ಹಾಗೂ ಸಂಜೆ ಹಿರಿಯ ನಾಗರಿಕರು ಸಹಿತ ನೂರಾರು ಮಂದಿ ವಾಕಿಂಗ್ ಮಾಡುತ್ತಾರೆ. ಫೋಟೋಶೂಟ್ಗಳು ನಡೆಯುತ್ತೆ. ಇದರೊಂದಿಗೆ ಪಾರ್ಕಿಂಗ್ ಚಾರ್ಜ್ ಕೂಡ ವಸೂಲು ಮಾಡಲಾಗುತ್ತೆ. ಎಷ್ಟೆಲ್ಲ ಇದ್ರೂ ಹೊರಭಾಗದಲ್ಲಿರುವ ಶೌಚಾಲಯವನ್ನ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿಸಿಲ್ಲ ಎಂಬ ಆರೋಪ ನಾಗರಿಕರದ್ದು. ಜಿಂಕೆ ಪಾರ್ಕ್ ಸಹಿತ ಕದ್ರಿ ಪಾರ್ಕ್ ಅನ್ನ ಅಭಿವೃದ್ಧಿ ಪಡಿಸಬೇಕೆಂಬ ಒತ್ತಾಯ ನಾಗರಿಕರದ್ದು. ಜಿಂಕೆ ಪಾರ್ಕ್ನಲ್ಲಿದ್ದ ನೀರಿನ ಕಾರಂಜಿ ಕೆಲವು ಸಮಯ ರಂಜಿಸಿ ಸ್ತಬ್ಧವಾಗಿದೆ. ಜಿಂಕೆ ಪಾರ್ಕ್ ಒಳಭಾಗದಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಯೋಜನೆಗಳನ್ನ ಜಾರಿಗೆ ತರುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ. ಅದರೊಂದಿಗೆ ಕದ್ರಿ ಪಾರ್ಕ್ ಒಳಭಾಗದಲ್ಲೂ ಹಲವು ಅಭಿವೃದ್ಧಿ ಹಾಗೂ ಹಸುರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಮಹಿಳಾ ಗ್ರಾಹಕರು ಶೌಚಾಲಯಕ್ಕೆ ತೆರಳಲು ಕೇಳುತ್ತಾರೆ. ಸ್ಮಾರ್ಟ್ ಸಿಟಿಯವರು ಕಾಮಗಾರಿ ಪೂರ್ಣಗೊಳಿಸದ ಕಾರಣ ಸಾರ್ವಜನಿಕರು ಶೌಚಾಲಯ ಬಳಸದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಶೌಚಾಲಯ ಕೆಲಸ ಕಾರ್ಯತ್ವರಿತ ಪೂರ್ಣಗೊಳಿಸಲು ಕ್ರಮ ವಹಿಸಬೇಕೆಂದು ಸ್ಥಳೀಯ ವ್ಯಾಪಾರಿ ದಿಲೀಪ್ ಅವರು ಹೇಳಿದ್ದಾರೆ.